ಶಿರೂರು ಮಠದ ಮಠಾಧಿಪತಿ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಇಂದು ಶಿರೂರು ಶ್ರೀಗಳ ಆಪ್ತೆಯಾಗಿದ್ದ ರಮ್ಯಾ ಶೆಟ್ಟಿಯ ಗೆಳೆಯ ಇಕ್ಬಾಲ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿರೂರು ಶ್ರೀ ಅನುಮಾನಾಸ್ಪದ ಸಾವಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ತಿರುವು ಪಡೆದುಕೊಳ್ಳುತ್ತಿದೆ. ಶಿರೂರು ಶ್ರೀ ಆಪ್ತೆ ರಮ್ಯಾ ಶೆಟ್ಟಿ ಸ್ನೇಹಿತ ಇಕ್ಬಾಲ್ ಶೇಖ್ ಮನ್ಸೂರ್ನನ್ನ ಉಡುಪಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂಲತಃ ಉಡುಪಿಯ ಕಾಪು ನಿವಾಸಿಯಾಗಿರುವ ಇಕ್ಬಾಲ್ ಮುಂಬೈಯ ಸಂಪರ್ಕದಿಂದ ರಮ್ಯಾ ಜೊತೆ ಗೆಳೆತನ ಹೊಂದಿದ್ದ. ದುಬೈಯಲ್ಲಿ ಕೆಲಸಕ್ಕಿದ್ದ ಇಕ್ಬಾಲ್ ಇತ್ತೀಚೆಗೆ ಊರಿಗೆ ಬಂದಿತ್ತು. ಶಿರೂರು ಶ್ರೀಗಳು ಆಸ್ಪತ್ರೆಗೆ ಸೇರಿದ ಬಳಿಕ ಮೂಲ ಮಠಕ್ಕೆ ಬಂದಿದ್ದ ಇಕ್ಬಾಲ್ ಡಿವಿಆರ್ ತೆಗೆದು ಸ್ವರ್ಣ ನದಿಗೆ ಎಸೆದಿದ್ದ. ಮಾತ್ರವಲ್ಲದೆ ರಮ್ಯಾ ಶೆಟ್ಟಿ ಪರಾರಿಯಾಗಲು ಸಹಾಯ ಮಾಡಿದ್ದ. ತನ್ನ ಕಾರಿನಲ್ಲಿ ರಮ್ಯಾ ಶೆಟ್ಟಿಯನ್ನ ಬುರ್ಕಾ ತೊಡಿಸಿ ಕರೆದುಕೊಂಡು ಹೋಗುತ್ತಿದ್ದಾಗ ಬೆಳ್ತಂಗಡಿಯಲ್ಲಿ ನಾರಾವಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ರು. ಇದೀಗ ಇಕ್ಬಾಲ್ ಪೊಲೀಸರ ವಶದಲ್ಲಿದ್ದಾನೆ. ಆದರೆ ರಮ್ಯಾ ಶೆಟ್ಟಿ ಮಾತ್ರ ಪೊಲೀಸರ ವಶದಲ್ಲಿದ್ದಾಳೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಆಕೆ ವಾಸವಿರುವ ಬೈಲೂರಿನ ವಿಶ್ವಾಸ್ ಪ್ರೈಡ್ ಫ್ಲಾಟ್ಗೆ ಮಾತ್ರ ಬೀಗ ಹಾಕಲಾಗಿದೆ. ಇನ್ನು ಶಿರೂರು ಶ್ರೀಗಳ ಬಳಿಯಿದ್ದ ಸುಮಾರು 3 ಕೆಜಿಯಷ್ಟು ಚಿನ್ನಾಭರಣಗಳು ನಾಪತ್ತೆಯಾಗಿರುವ ಬಗ್ಗೆಯೂ ಸಂಶಯ ಮೂಡಿದೆ. ಆಸ್ಪತ್ರೆಗೆ ಶ್ರೀಗಳು ದಾಖಲಾದ ಬಳಿಕ ಚಿನ್ನಾಭರಣ ನಾಪತ್ತೆಯಾಗಿದೆ. ಶಿರೂರು ಶ್ರೀಗಳ ಮೈ ಮೇಲೆ ಪ್ರತಿದಿನ 1 ಕೆಜಿಯಷ್ಟು ಚಿನ್ನಾಭರಣ ಇರುತ್ತಿತ್ತು. ಆದ್ರೆ ಈಗ ಎಲ್ಲಿದೆ ಎಂಬುದೇ ಪ್ರಶ್ನೆಯಾಗಿದೆ. ಇದನ್ನು ರಮ್ಯಾ ಶೆಟ್ಟಿಗೆ ಕದ್ದಿರುವ ಬಗ್ಗೆಯೂ ಗುಮಾನಿ ಹುಟ್ಟಿಕೊಂಡಿದೆ. ಇದೀಗಾಗಲೇ ಶಿರೂರು ಮಠಕ್ಕೆ ತಾತ್ಕಾಲಿಕವಾದ ಜವಾಬ್ದಾರಿಯನ್ನ ನೋಡಲು ಉಸ್ತುವಾರಿಯನ್ನ ನೇಮಕ ಮಾಡಲಾಗಿದೆ. ಸುಬ್ರಹ್ಮಣ್ಯ ಭಟ್ ಉಸ್ತುವಾರಿಯಾಗಿದ್ದು ಆಭರಣಗಳು ಎಲ್ಲಿದೆ ಎಂಬುದು ಅವರಿಗೂ ಅರಿವಿಲ್ಲ. ನಾನು 20ನೇ ತಾರೀಕಿನಲ್ಲಿ ವಿಶ್ವವಲ್ಲಭ ತೀರ್ಥದಿಂದ ಉಸ್ತುವಾರಿ ಅಧಿಕಾರಿ ಪತ್ರವನ್ನು ಸ್ವೀಕಾರ ಮಾಡಿ ಮಠ ಪ್ರವೇಶ ಮಾಡ್ತಾ ಇದ್ದೇನೆ. ನಿತ್ಯ 2 ಜನರು ಅರ್ಚಕರು, ಒಬ್ಬ ಸಿಬ್ಬಂದಿ ವರ್ಗ, ಮತ್ತೊಂದು ಶುದ್ಧದವರು, ಇಷ್ಟು ಜನರಿಗೆ ಅವಕಾಶ ಉಂಟು. ಒಳಗೆ ಹೋಗುವಾಗ ಮತ್ತು ಹೊರಗೆ ಬರುವಾಗ ನಾವು ಅವರ ಪುಸ್ತಕಗಳಿಗೆ ಸಹಿ ಹಾಕಿ ಹೋಗಬೇಕು. ಬೆಳಿಗ್ಗೆ ನಮಗೆ 7 ಗಂಟೆಯಿಂದ 9 ಗಂಟೆಗೆ ಪೂಜೆ ಅವಕಾಶ ಕೊಟ್ಟಿದ್ದಾರೆ. ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ಪೂಜೆ ಅವಕಾಶ ಕೊಟ್ಟಿದ್ದಾರೆ. ನಿತ್ಯ ಹಿಂದೆ ಹೇಗೆ ನಿತ್ಯದಲ್ಲಿ ದೇವತಾ ಪೂಜೆಗಳು ನಡೀತಾ ಉಂಟಾ ಆ ಕಾರ್ಯಕ್ರಮಗಳೆಲ್ಲವೂ ಸಮರ್ಪಕವಾಗಿ ನಡೆಸುವಂತಹ ಒಂದು ಹೊಣೆಗಾರಿಕೆ ನನ್ನಲ್ಲಿ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಶಿರೂರು ಶ್ರೀಗಳ ಸಾವಿನ ಪ್ರಕರಣ ದಿನಕ್ಕೊಂದು ರೋಚಕತೆಯನ್ನ ಹುಟ್ಟಿಸ್ತಾ ಇದೆ. ಎಲ್ಲದಕ್ಕೂ ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಿತ್ತು. ಪೊಲೀಸರಿಗೆ ತನಿಖೆಗೆ ಮತ್ತಷ್ಟು ಬಲ ಬರಬಹುದು. ಇದೀಗ ಪೊಲೀಸರು ಅನೇಕ ಗೊಂದಲಗಳನ್ನ ನಿವಾರಿಸಬೇಕಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್, ಉಡುಪಿ.